ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಕಾಡಿನಲ್ಲಿ ಕಡವೆಯ ಶವ ಪತ್ತೆಯಾಗಿದೆ. ಕೊಳೆತ ಸ್ಥಿತಿಯಲ್ಲಿ ಗಂಡು ಶವ ಪತ್ತೆಯಾಗಿದೆ. ಅನುಮಾನಾಸ್ಪದ ರೀತಿಯಲ್ಲಿ ಕಡವೆಯ ಶವ ಕಂಡುಬಂದಿದೆ. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಶಿರೂರು ಬಳಿ ಈ ಒಂದು ಘಟನೆ ನಡೆದಿದೆ. ಪೂರ್ಣ ವಿವರ ವೈದ್ಯಕೀಯ ತಪಾಸಣೆ ವರದಿಯಲ್ಲಿ ತಿಳಿಯಬೇಕಾಗಿದೆ. ಕಾರಣ ಏನಂದರೆ, ಈಗ ಸದ್ಯ ಅರಣ್ಯ ಇಲಾಖೆಯವರು ಬಂದಿದ್ದಾರೆ, ಕಡವೆಯ ಶವವನ್ನು ಪರಿಶೀಲಿಸಿದ್ದಾರೆ. ಅರಣ್ಯಾಧಿಕಾರಿಗಳು ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಈ ಒಂದು ಬೈಂದೂರಿನ ಸಮೀಪ ಈ ಒಂದು ಕಡವೆ ಶವ ಪತ್ತೆ ಆಗಿದೆ. ಅರಣ್ಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಮತ್ತು ವೈದ್ಯಾಧಿಕಾರಿಗಳ ತಪಾಸಣೆ ಬಳಿಕ ನೀಡುವಂಥ ವರದಿಯಲ್ಲಿ ಸರಿಯಾದ ಘಟನೆ ತಿಳಿದು ಬರಲಿದೆ. ಕಾರಣ ಏನಂದರೆ, ಕಡವೆ ಯಾವುದಾದ್ರೂ ಕಾರಣದಿಂದ ಸತ್ತಿದ ಅಥವಾ ಕಡವೆನ ಯಾರಾದರೂ ಕೊಂದಿದ್ದಾರಾ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿದೆ.